ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮಾಡಿರುತ್ತಾರೆ. ಆ ಪ್ರಕಾರ ಈ ದಿನ ನಿಮಗೆಲ್ಲ ನಿಯಮಾನುಸಾರ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೆ 7 ದಿವಸ ಪೂರ್ವದ ನೋಟಿಸ್ ನೀಡಲಾಗಿತ್ತು ಮತ್ತು ನೋಂದಾಯಿತ ಅಂಚೆ ಮೂಲಕ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಈ ದಿನ ಬೆಳಿಗ್ಗೆ 9:30ಯಿಂದ ಬೆಳಿಗ್ಗೆ 11:30 ತನಕ ನಿಮಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. 11:30ಯಿಂದ 12 ಗಂಟೆಗೆ ಪರಿಶೀಲನೆ ಕೂಡ ನಡೆಸಲಾಗಿದೆ. ಹಾಗೆಯೇ 12 ಗಂಟೆಯಿಂದ 12:30 ತನಕ ನಾಮಪತ್ರ ಹಿಂತೆಗೆತಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಯಾರು ಕೂಡ ನಾಮಪತ್ರ ಹಿಂತೆಗೆದಿಲ್ಲ. ಈಗ ನಿಯಮಾನುಸಾರ ಪ್ರಥಮ ಸಭೆಯನ್ನು ಚುನಾವಣಾ ಸಂಬಂಧ ಪ್ರಥಮ ಸಭೆಯನ್ನು ಮಾನ್ಯ ತಾಲೂಕು ಪಂಚಾಯತ್ನ ಕಾನೂನಾಧಿಕಾರಿಯವರು ಮತ್ತು ಇಂದಿನ ಸಭೆಯ ಚುನಾವಣಾಧಿಕಾರಿಗಳು ನಡೆಸಿಕೊಳ್ಳಲು ಕೋರುತ್ತಾ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಸಭೆಗೆ ಆಗಮಿಸಿದ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಕೂಡ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ಸಭೆಗೆ ಆಗಮಿಸಿರುವ ಮಾಧ್ಯಮ ಮಿತ್ರರು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಭೆಯನ್ನು ನಡೆಸಿಕೊಡಬೇಕಾಗಿ ಗೌರವಾನ್ವಿತ ಚುನಾವಣಾಧಿಕಾರಿಗಳಿಗೆ ಕೋರಿಕೊಳ್ತೇವೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಸೂಚನೆಯಂತೆ ಆರ್ಯಾಪು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಆ ಮಹಿಳೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡಕ್ಕೆ 2ನೇ ಅವಧಿ 30 ತಿಂಗಳ 2ನೇ ಅವಧಿಗೆ ಚುನಾವಣೆ ಮಾಡುವಾಗೆ ನಿರ್ದೇಶಿಸಿದಂತೆ ಇವತ್ತು ಗೊತ್ತುವಳಿಸಿದಂತೆ 7 ದಿವಸದ ನೋಟಿಸ್ ತಮಗೆಲ್ಲ ನೀಡಲಾಗಿತ್ತು. ಹಾಗೆ 9:30ಯಿಂದ 11:30ವರೆಗೆ ನಾಮಪತ್ರ ನೀಡಲಿಕ್ಕೆ ತಮಗೆ ಅವಕಾಶವನ್ನು ನೀಡಲಾಯಿತು ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಗೀತಾ ಅವರು ನಾಮಪತ್ರವನ್ನು ಸೂಚಕರಾಗಿ ವಸಂತ ಶ್ರೀದುರ್ಗ ಅವರು ಸಲ್ಲಿಸಿರ್ತಾರೆ. ಅದನ್ನು ನಾವು 11:30ವರೆಗೆ ಪರಿಶೀಲಿಸಿ ಅದು ಕ್ರಮಬದ್ಧವಾಗಿದೆ ಎಂದು ಘೋಷಣೆ ಮಾಡಲಾಗಿತ್ತು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ನಾಯ್ಕ ಎನ್ ಮತ್ತು ಸೂಚಕರಾಗಿ ಯತೀಶ್ DB ಅದು ಸಹ ಕ್ರಮಬದ್ಧವಾಗಿ ಇರುವುದರಿಂದ ಅದನ್ನು ಸಹ ಕ್ರಮಬದ್ಧವಾಗಿ ಘೋಷಣೆ ಮಾಡಲಾಗಿದೆ. ಹಾಗೆ ವಾಪಸ್ ತೆಗೊಳ್ಳಿಕ್ಕೂ ಅವಕಾಶ 12ರಿಂದ 12ವರೆಗೆ ನೀಡಲಾಗಿತ್ತು. ಅದನ್ನು ಸಹ ವಾಪಸ್ ತಗೊಂಡಿಲ್ಲ. ಆ ನಿಟ್ಟಿನಲ್ಲಿ ನಾವೀಗ ಸಭೆಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಂದಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ, ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಒಂದೇ ಬಂದಿರೋದು ಗೀತಾ ಅವರು. ಆ ನಿಟ್ಟಿನಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಚುನಾವಣಾ ಅಧಿಕಾರಿಯಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ನಾಯ್ಕ ಎನ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಅವರು ನಾನು ಅವಿರೋಧವಾಗಿ ಆಯ್ಕೆಯಾಗಿದೆ ಅಂತ ಘೋಷಣೆ ಮಾಡ್ತಾ ಇದ್ದೇನೆ. ಅಧ್ಯಕ್ಷ ಉಪಾಧ್ಯಕ್ಷರು ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಆರ್ಯಾಪು ಗ್ರಾಮ ಪಂಚಾಯತಿನ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಗಿ ಶ್ರೀಮತಿ ಗೀತಾ ಮತ್ತು ಶ್ರೀ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಯೊಟ್ಟಿಗೆ ಗ್ರಾಮ ಪಂಚಾಯತಿಯ ಸ್ಥಳೀಯ ಸರ್ಕಾರ ಅಂತ ಹೇಳ್ತೇವೆ ನಾವು, ಎಲ್ಲ ಗ್ರಾಮಸ್ಥರ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದ ಯೋಜನೆಯನ್ನು ತಲುಪಿಸುವುದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕಳೆದ 2.5 ವರ್ಷದಲ್ಲಿ ಶ್ರೀಮತಿ ಸರಸ್ವತಿ ಮತ್ತು ಉಪಾಧ್ಯಕ್ಷರಾಗಿ ಪೂರ್ಣಿಮರೈ ಅವರು ಈ ಹಿಂದೆ 2.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ತಮ್ಮ ಅವಧಿಯಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ಕಾಣ್ಬೋದು, ಹಾಗೆ ಸಾರ್ವಜನಿಕ ಸರ್ಕಾರದ ಸೇವೆಗಳಿರ್ಬೋದು. ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಆಗಿದ್ದಾವೆ. ಹಾಗೆ ಅಭಿವೃದ್ಧಿ ಅಧಿಕಾರಿಗಳು ಇದ್ದಾರೆ ಆ ಟೈಮಲ್ಲಿ ಬಂದಿರುವಂಥವರು. ಆ ಸಮಯದಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಸಹ ಈ ಗ್ರಾಮ ಪಂಚಾಯತಿಗೆ ಬಂದಿದೆ ಕಳೆದ ಅವಧಿಯಲ್ಲಿ, ತಮ್ಮ ಅವಧಿಯಲ್ಲಿ. ಅವರಿಗೂ ನಾನು ತಾಲೂಕು ಪಂಚಾಯತ್ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮ ಮುಂದಿನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ ತಮ್ಮ ಚುನಾವಣೆಗೆ ಅವಕಾಶ ಕೊಟ್ಟ ತಮಗೆಲ್ಲರೂ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರ ಸೂಚನೆಯಂತೆ ಇಂದಿನ ಆರ್ಯಾಪು ಗ್ರಾಮ ಪಂಚಾಯತ್ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು
ಚುನಾವಣಾಧಿಕಾರಿ ಶ್ರೀ ನವೀನ್ ಕುಮಾರ್ ಭಂಡಾರಿ ಅವರು ನಡೆಸಿ ಅಧ್ಯಕ್ಷರಾಗಿ ಶ್ರೀಮತಿ ಗೀತೆಯವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಗದೊಮ್ಮೆ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಅಶೋಕ್ ನಾಯ್ಕ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಮ್ಮಿಬ್ಬರ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಇನ್ನಷ್ಟು ಉತ್ತಮ ಸಾಧನೆ ಮಾಡಿ ಪ್ರಶಸ್ತಿಯ ಗರಿಯನ್ನು ತನ್ನ ಹಾಕಿಕೊಳ್ಳಿ ಅಂತ ಆಶಿಸ್ತಾ, ಅಭಿವೃದ್ಧಿ ಪಥದಲ್ಲಿ ನಿಮ್ಮೆಲ್ಲ ಸಹಕಾರದಲ್ಲಿ ಅಂತ ಆಶಿಸ್ತಾ, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ನಮ್ಮಲ್ಲಿ ಉದ್ದೇಶ ಮಾತಾಡಿಕೊಳ್ಳಬಹುದು. ಫಸ್ಟ್ ಪಕ್ಷದ ಮುಖಂಡರಿಗೆ ಎಂಕ್ಲ ಪರವಾದ ಧನ್ಯವಾದ. ಅಂಚನೆ ನಮ್ಮ ಸದಸ್ಯರು ಯಾನಿಕ್ಲ ಅಧ್ಯಕ್ಷರು ಅಂಚೆ ನೆನಪೊಡ್ಚಿ ಎಂಕ್ ನಿಕ್ಲ ಅಧ್ಯಕ್ಷರೇ ಎನ್ನ ಮಿತ್ತದ ಆಲ ಬೇಜಾನೆ ಎಂಚಿನ ಇತರೆಲ್ಲ ಪನೊಲಿ ಎಂಕ್ ನಿಕ್ಲ ಎನ್ನ ಸಹಕಾರ ಉಂಡು ನಿಕ್ಲ ಸಹಕಾರ ಎಂಕ್ ಖಂಡಿತ ಬೋಡು. ಅಂಚನೆ ನಮ್ಮ ಸಿಬ್ಬಂದಿ ನಮ್ಮ ಪಂಚಾಯತದ ಅಕಲ್ಲ ಒಂದೇ ಸಮಾನತೆ ಇಪ್ಪ ಎನ್ನ ಪಾತ್ರ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಪಂಚಾಯತಿನ ಮುಂದಿನ ಅಭಿವೃದ್ಧಿಯನ್ನು ನಾವು ಗೀತಾ ಮೇಡಮ್ ಅವರು ಮತ್ತು ನಾನು ಉಪಾಧ್ಯಕ್ಷ ಸೇರಿ ಇನ್ನೂ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಉತ್ತಮ ಸೇವೆಯನ್ನು ಜನರಿಗೆ ಕೊಡುತ್ತೇವೆ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತಾ ಆಯ್ಕೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯನ್ನು ಮಾನ್ಯ ಚುನಾವಣಾಧಿಕಾರಿ ಅವರು ಮುಕ್ತಾಯಗೊಳಿಸಿದ್ದು ಮತ್ತು ಸಭೆಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸುತ್ತೆ ಸೂಚಿಸಿರುತ್ತಾರೆ. ಆ ಪ್ರಕಾರ ಈ ಪ್ರಥಮ ಸಭೆಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿವೆ. ಎಲ್ರಿಗೂ ನಮಸ್ಕಾರ. ಇಷ್ಟಕ್ಕೆ ಬರ್ತಾನೆ ಅಂತ ಎನಿಸಿರಲಿಲ್ಲ. ಆದರೂ ಎಲ್ಲರ ಸಹಕಾರ ಎಲ್ಲ ಮೆಂಬರ್ಸ್ಗಳದ್ದು ಎಲ್ಲ ಮತ್ತು ಅಷ್ಟೇ. ಮತ್ತು ಇದು ಆರ್ಯಪ್ಪ ಮತ್ತು ಕುರಿಯ ಗ್ರಾಮದ್ದು ಸಮಗ್ರವಾಗಿ ಯಾವುದು ಪಕ್ಷಭೇದ ಮಾಡದೆ ಕೆಲಸ ಮಾಡ್ತೇನೆ. ನನ್ನ ನಿರೀಕ್ಷೆಗಳು ಎಲ್ಲರೂ BJP ಪಕ್ಷದಲ್ಲಿ ಎಲ್ಲರೂ ಬರಬೇಕು, ಇನ್ನೂ ಮೆಂಬರ್ಸ್ಗಳಾಗಬೇಕು. ಪಂಚಾಯತಿಗೆ ಏನೇನು ಬರ್ತದೆ ಸರ್ಕಾರದಿಂದ ಅದನ್ನೆಲ್ಲ ತಲುಪಿಸ್ತೇನೆ. ಭ್ರಷ್ಟಾಚಾರ ರಹಿತ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿದ್ದು ಕಾರ್ಯಕರ್ತನಾಗಿ ಕುರಿಯ 1ನೇ ವಾರ್ಡಿನಲ್ಲಿ ಪ್ರಥಮವಾಗಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೆ. ಈ ಬಾರಿ ಉಪಾಧ್ಯಕ್ಷನಾಗಿ ಮೀಸಲಾತಿ ಬಂದ ಕಾರಣ ಆದಷ್ಟು ಮತ್ತೆ ಸಹ ಅವಿರೋಧವಾಗಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದೆ. ಆರ್ಯಪ್ಪ ಮತ್ತು ಕುರಿಯ ಎರಡೂ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು, ಜನಪರ ಸೇವೆಗಳನ್ನು, ನಾಗರಿಕರಿಗೆ ಯಾವುದೇ ಭ್ರಷ್ಟಾಚಾರ ರಹಿತವಾದ ಸೇವೆಯನ್ನು ನಾವು ನಮ್ಮ ಅಧ್ಯಕ್ಷರಾದ ಗೀತಕ್ಕ ಮತ್ತು ನಾವು ಇಬ್ಬರು ಸೇರಿ ಸಮಗ್ರವಾಗಿ ಅದನ್ನು ನಿರ್ವಹಿಸಿಕೊಡುತ್ತೇವೆ. ಸರ್ಕಾರದಿಂದ ಬಂದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪುವಂತೆ ನಾವು ಮಾಡ್ತೇವೆ. ಹಾಗೆ ಪಂಚಾಯತಿನ ಅಭಿವೃದ್ಧಿಯನ್ನು ಸಹ ಎಲ್ಲರ ಸದಸ್ಯರ ಸಹಕಾರದೊಂದಿಗೆ ನಾವು ಸಮಗ್ರವಾಗಿ ನಿರ್ವಹಿಸಿದೆಂದು ಈ ಮೂಲಕ ತಿಳಿಸಿದ್ದೇನೆ. ಈ ಬಾರಿ ನಮಗೆ ಒಂದು ಸವಾಲಾಗಿರೋದು ನಮಗೆ ಇದು ಇದರದ ಇದು ಕುಡಿಯುವ ನೀರಿದ್ದು ಅದರದ್ದು ಆದಷ್ಟು ಈ ಸರಿ ಜಲಜೀವನ್ ಮಿಷನಲ್ಲಿ ಎಲ್ಲ ಆಗ್ತಾಯಿದೆ ಕೆಲಸ ಎಲ್ಲ. ಮತ್ತು ಸ್ಮಶಾನದೊಂದು ಆದಷ್ಟು ವೇಗ ರೀತಿ ತಗೊಳ್ಬೇಕಂತ ನಾವು ಮಾಡ್ತೇವೆ. ಇನ್ನಷ್ಟು ಅದರ ಬಗ್ಗೆ ಮಾತುಕತೆ ಎಲ್ಲ ಮಾಡಿ ಮನೆ ನಿವೇಶನ ಅದು ಸಹ ಒಂದು ಬಾಕಿ ಉಂಟು. ಅದನ್ನೆಲ್ಲ ನಾವು ನಿಷ್ಕಲ್ಮಶವಾಗಿ ಮಾಡಿಕೊಡ್ತೇವೆ ಜನರಿಗೆ. ಮೊದಲಿಂದಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ನಮ್ಮದು ಮೊದಲಿಂದಾಗಿ 15 ಜನ ನಾವು ಮೆಂಬರ್ಸ್ ಇದ್ವಿ, 24ರಲ್ಲಿ 15 ಜನ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಆ್ಯಕ್ಚುಲಿ ನಾವೆಲ್ಲ ಒಂದಾಗಿ ಪಕ್ಷದ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು ಅಂತೇಳುವಂಥದ್ದು ಒಂದೇ ನಿರ್ಣಯದಲ್ಲಿ ಇದ್ವಿ. ಅದಕ್ಕೆ ಇವತ್ತು ಪಕ್ಷದ ಮುಖಂಡರು ಖುದ್ದಾಗಿ ಇದ್ದು ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮೊದಲಿಂದಾಗಿ ಅವರಿಗೆ ಧನ್ಯವಾದ. ಮತ್ತು ಅದಕ್ಕೆ ಸಹಕರಿಸಿದ ನಮ್ಮೆಲ್ಲ ಮಿತ್ರರಿಗೆ ಧನ್ಯವಾದ ಹೇಳಲೇಬೇಕಾಗ್ತದೆ. ಮುಂದೆ ಏನಂತೇಳಿದರೆ ನೂತನ ಅಧ್ಯಕ್ಷರು ಗೀತಾ ಮೇಡಮ್ ಅವರು ಮತ್ತು ಅಶೋಕ್ ಅವರು
ತುಂಬ ಎಜುಕೇಟೆಡು ಮತ್ತು ಅನುಭವಿಗಳು. ಸ್ವಲ್ಪ ಮುಂದೆ ಏನಂತ ಹೇಳಿದರೆ ಪಂಚಾಯತಿಗೆ ಕೆಲವು ಪ್ರಶಸ್ತಿಗಳು ಬರಲಿಕ್ಕಿದೆ. ಅದು ಒಳ್ಳೆಯ ಕೆಲಸ ಮಾಡಿ ತರಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ನಮಗೆ ಖಂಡಿತ ಇದೆ. ಈಗ ಕೆಲವು ಪ್ರಶಸ್ತಿಗಳು ಬರುವಂಥದ್ದು ಇದೆ, ಅದನ್ನು ತರಿಸ್ತಾರೆ, ಅದು ಗ್ಯಾರಂಟಿ ಉಂಟು. ಮುಂದಕ್ಕೆ ಹಿಂದಿನ ಅಧ್ಯಕ್ಷರು ಹಾಗೆ, ಉಪಾಧ್ಯಕ್ಷರು ಹಾಗೆ, ಸರಸ್ವತಿ ಮೇಡಮ್ ಮತ್ತು ಪೂರ್ಣಿಮಾ ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಗಾಂಧಿ ಪುರಸ್ಕಾರ ಇರ್ಬೋದು ಅಥವಾ ಅಮೃತ ಗ್ರಾಮ ಯೋಜನೆ ಇರ್ಬೋದು, ಇದೆಲ್ಲ ಪ್ರಶಸ್ತಿಗಳು ಬಂದಿದೆ. ಅವರಿಗೂ ಕೂಡ ಧನ್ಯವಾದ ಹೇಳಲೇಬೇಕಾಗ್ತದೆ. ಮತ್ತು ಇಬ್ಬರಿಗೂ ನಾನು ಧನ್ಯವಾದ ಹೇಳಿ ನಮ್ಮ ಗ್ರಾಮ ಇನ್ನೂ ಭ್ರಷ್ಟಾಚಾರ ರಹಿತವಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ. ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇವತ್ತು ಯಶಸ್ವಿಯಾಗಿ ಅವಿರೋಧವಾಗಿ ಆಗಿದೆ. ಶ್ರೀಮತಿ ಗೀತಾ ಮತ್ತು ಶ್ರೀ ಅಶೋಕ್ ಅವರು ಭಾರತೀಯ ಜನತಾ ಪಾರ್ಟಿಯ ಇವತ್ತು ಪಂಚಾಯತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಗೌರವಾನ್ವಿತ ಪಂಚಾಯತ್ ಸದಸ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಇಡೀ ದೇಶದಲ್ಲಿ ಗ್ರಾಮ ಪಂಚಾಯತ್ ಒಂದು ಸಂವಿಧಾನಬದ್ಧವಾಗಿ ನಡೆಯುವಂಥ ಒಂದು ಸ್ಥಳೀಯಾಡಳಿತ ಸಂಸ್ಥೆ. ಈ ಒಂದು ಸ್ಥಳೀಯಾಡಳಿತ ಸಂಸ್ಥೆ ಜನಪರವಾಗಿ ಜನಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು. ಜನರ ಕಟ್ಟಕಡೆಯ ಆ ವ್ಯಕ್ತಿಯ ಏನು ಅಹವಾಲಿದೆಯೋ ಇದನ್ನು ಸ್ವೀಕರಿಸುವಂಥ ಕೆಲಸ ಆ ಜನಪ್ರತಿನಿಧಿಗಳು ಮಾಡಬೇಕು. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಬೇಕು ಅಂತೇಳಿ ಈ ದೇಶದ ಪ್ರಧಾನಿಯವರು ಗ್ರಾಮೀಣಾಭಿವೃದ್ಧಿಗೆ ವಿಶೇಷ ಮಹತ್ವವನ್ನು ಕೊಟ್ಟು ಆ ಗ್ರಾಮಾಭ್ಯುದಯಕ್ಕೆ ಒತ್ತನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಳೆದ 2.5 ವರ್ಷದಲ್ಲಿ ಆರ್ಯಾಪಲ್ಲಿ ಸರಸ್ವತ್ಯಕ್ಕ ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಪೂರ್ಣಿಮಾ ರೈಯವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಕೂಡ ಒಳ್ಳೆಯ ಅನುದಾನವನ್ನು ಕೊಟ್ಟು ಆರ್ಯಾಪನ್ನು ಒಂದು ಅಮೃತ ಗ್ರಾಮ ಅಂತೇಳಿ ನಾವು ಘೋಷಣೆ ಮಾಡಿದ್ದೆವು. 25 ಲಕ್ಷ ವಿಶೇಷ ಅನುದಾನವನ್ನು ಕೂಡ ಕರ್ನಾಟಕ ಸರ್ಕಾರ ಕಳೆದ ಬಾರಿ ಕೊಟ್ಟಿತ್ತು. ಅದನ್ನು ಮುಂದುವರಿಸಿ ಈ ವರ್ಷ ನಮ್ಮ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾದಂಥ ಗೀತಕ್ಕ ಮತ್ತು ನಮ್ಮ ಅಶೋಕಣ್ಣ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಅವರು ಯಶಸ್ವಿಯಾಗ್ತಾರೆ ಎನ್ನುವಂಥ ಒಂದು ಭರವಸೆ ಇದೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ. ಇವತ್ತು ಇಲ್ಲಿ ಚುನಾವಣೆ ಆಗಬೇಕಿದ್ರೆ ಒಂದಷ್ಟು ಸವಾಲನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಎದುರಿಸಿತು. ಕಾಂಗ್ರೆಸ್ಸಿನ ಷಡ್ಯಂತ್ರಗಳು, ಆಮಿಷಗಳು, ಇವತ್ತು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಬೇಕೆನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ರೀತಿಯಾಗಿ ನಮ್ಮ ಸದಸ್ಯರನ್ನು ಇವತ್ತು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಂಚಾಯತ್ ಸದಸ್ಯರು ಇವತ್ತು ಬದ್ಧತೆಯಿಂದ ಇವತ್ತು ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಆ ಒಂದು ಆಮಿಷ ಷಡ್ಯಂತ್ರಗಳು ಪುತ್ತೂರಿನಲ್ಲಿ ನಡೆಯುವುದಿಲ್ಲ, ಆರ್ಯಾಪಲ್ಲಿ ನಡೆಯುವುದಿಲ್ಲ ಅಂತೇಳಿ ಸಾಬೀತುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.